ದ್ವಿತೀಯ ಮತ್ತು ಚತುರ್ಥ, ತೃತೀಯ ಮತ್ತು ಚತುರ್ಥ ಸ್ಥಾನಕ್ಕೆ ಆಡಲಿರುವಂತಹ ತಂಡ. ಯಸ್, ಅದ್ಭುತ ಹೊಡೆತವನ್ನ ನೀಡಿದ ಸೀತಾ. ಅಲ್ಲಿರುವ ಸುದೀಪ ಎಸ್, ಬಲಿಷ್ಠ ಹೊಡೆತಕ್ಕೆ ಅದ್ಭುತ ನಿರ್ವಹಣೆ. 2-1. ರೈಸನ್ ರೆಬಲೋ 2-2 ಸಮಬಲ. ತಪ್ಪಿನ ಗುರುತಿಸುವಿಕೆ. ನಡು ಮನೆಯನ್ನ ಬಿಟ್ಟು ಅಡುಗೆ ಮನೆಗೆ ಬಂದ ಆಟಗಾರ. ಯಸ್, ಅದ್ಭುತ ಆಕ್ರಮಣ. ಶಿವಕುಮಾರ್ ಅವರ ಸಾರಥ್ಯ. ಅದ್ಭುತ, ಇವನು ಅನೂಪ್ ಡಿ ಕೋಸ್ಟಾ. ಯಸ್, ಬೆವರೋರಿಸಿಕೊಂಡ ಕೋಸ್ಟಾ. ಯಸ್, ಸಿಲ್ವಾ, ಅಶ್ವಲ್ ತಟ್ಟಿ ಮುಟ್ಟಿ ಅಂಕ. ಇಟಿಗೆ ಸುದೀಪ್. ಮತ್ತೆ ಬಲಿಷ್ಠವಾದಂತಹ ನಿರ್ವಹಣೆಯನ್ನು ನೀಡುತ್ತಿರುವಂತಹ ಯುವ ಪ್ರತಿಭೆ, ಬಿಸಿ ರಕ್ತದ ತರುಣ. ಎಸ್, ಅದ್ಭುತ ಆಕ್ರಮಣ ಅನುಪ. ಅಯ್ಯೋ, ಎಸ್, ತೀಕ್ಷ್ಣ ದೃಷ್ಟಿ. ಯಾ, ಯಸ್, ಬಾಲ್ ಬಾಯ್ಸ್ ಆಗಿ ದುಡಿಯುತ್ತಿರುವಂತಹ ಈ ಯುವಕರು. ಜಾಯಿ ಕಾರ್ವಲ್ ಅವರ ಸಾರಥ್ಯ. 8-8 ಸಮಬಲ. ಯಾ, ಮನೋಜ್. ಅದ್ಭುತ ಆಕ್ರಮಣ ಅನುಪ. ಕಟ ಕಟ. 10-9. ಪೈಪೋಟಿಯ ಸ್ಪರ್ಧೆ. ಸೀತಾ 11-10. ಸಫಲತೆ ಉಜ್ವಲ. ತಪ್ಪಿನ ಗುರುತಿಸುವಿಕೆ. ಅನೂಪ್ ಡಿ ಕೋಸ್ಟನಿಗೆ ರೈಸನ್ ಕೈಕೋಳ. ಅದ್ಭುತತೆ.
ಅನೂಪ್ 13-12. ಎಸ್, ಅಮೂಲ್ಯ ಆಕ್ರಮಣದ ಬಲಿಷ್ಠವಾದಂತಹ ಹೊಡೆತವನ್ನ 15-13. ಕೋಸ್ಟಾ ಎಸ್, ಯಸ್, ಬಲಿಷ್ಠ ಆಕ್ರಮಣವಕ್ಕಿದಂತಹ ಸುಧೀರ ರಣಧೀರ 13-17. ಸರ್ವಿಸ್ನ ಮೂಲಕವಾಗಿ ಅಂಕುಶವನ್ನ ಎರಚಿದಂತಹ ರೈಸನ್ ತಪ್ಪಿನ ಗುರುತಿಸುವಿಕೆ. ಜಾಣ್ಮೆಯ ಅದ್ಭುತವಾದ ಸಂದರ ಪಾಂಡಿ. ಜಾಣ್ಮೆ ಗುಸೋ ಯಸ್, ಬಂಟ ಸಮುದಾಯದ ಬಲಿಷ್ಠವಾದಂತಹ ಹೊಡೆತಗಾರ ಅಶ್ವಲ್ ರೈ. ಯಸ್, ಮತ್ತದೇ ಆಕ್ರಮಣ. ಎಸ್, ಶಾಟ್. ಎಸ್, ಕೊನೆಯ ಅಂಕ ಶ್ರೀಹರಿ ಗ್ರೂಪ್. ಇಲ್ಲಿ ಸೋತವರ ವಿರುದ್ಧ ಸೆಣಸುವಂತಹ ತಂಡ. ಸಿದ್ಧರಾಗಿರಿ ಶ್ರೀಹರಿ ಗ್ರೂಪ್. ಯಸ್, ಕೋಸ್ಟಾ ಗಾಯಗೊಂಡ ಹುಲಿ ಅಪಾಯಕಾರಿ. ರೈಸನ್ ಪಂದ್ಯಕ್ಕೆ ತಿರುವನ್ನು ತಂದುಕೊಟ್ಟ ರೈಸನ್ ಇದರೊಂದಿಗೆ ಮೊದಲ ಸುತ್ತನ್ನ ತನ್ನಸಿಕೊಂಡ ಗೋಲ್ಡನ್ ಈಗಲ್ ಮುಂಬೈ ಮುಂದಿನ ಪಂದ್ಯದಲ್ಲಿ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ. ಗೆದ್ದರೆ ಫೈನಲ್ಗೆ, ಸೋತರೆ 3 ಮತ್ತು 4ನೇ ಸ್ಥಾನಕ್ಕೆ. ಸರ್ವೀಸ್ ಅನುಸ್ವರ್ಣ ಟುವಾನ್ 2-1. Yes, good back. Anup Di Costa. ಆಯ ತಪ್ಪಿದೆ ಸರ್ವೀಸ್ ಅಂಕಣದ ಹೊರಭಾಗಕ್ಕೆ. What a back! 5-4. Good smash, Raisen. 6-4. 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
ಫಸ್ಟ್ ಪಾಸ್ನ ಕೊರತೆ. ವಾಟ್ ಎ ಗಾಡ್! ಬಲಿಷ್ಠ ತಡೆಗೋಡೆ. ಇದು ತುಳುವಿನಲ್ಲಿ ಹೇಳುವುದಾದರೆ ಒಂದು ಮಲ್ಲ ತಡ್ಪೆ. ಅಲ್ಲಿಂದಲ್ಲಿಗೆ ನಟ್ಟನ್ನು ಮುಟ್ಟಿ ತಪ್ಪನ್ನು ಮಾಡಿಕೊಂಡಿರುವಂತಹ ರೈಸನ್. ಹೊಡೆತದಲ್ಲಿ ಬಲವಿತ್ತು, ಆದರೆ ಅಂಕಣದಿಂದ ಹೊರಗಿತ್ತು. 9-6 3 ಅಂಕದ ಮುನ್ನಡೆಯಲ್ಲಿ ಗೋಲ್ಡನ್ ಈಗಲ್ ಫ್ಯಾಂಟ್ಸ್ ಪಣಂಬೂರು. ಸರ್ವಿಸ್ನ ವೈಫಲ್ಯತೆ. 7-9 7-9. ಎಸ್, ಅಶ್ವಲ್ ರಾಯ್ ಮತ್ತೆ ಸಿಡಿದದ್ದ ಅಶ್ವಲ್. 10-7 10-7. ಚೆಕ್ಔಟ್. ಏಟ್ 11 8-11. ಕೇವಲ 3 ಅಂಕದ ಬೇಡಿಕೆ. ಗುಡ್ ಸ್ಮ್ಯಾಶ್. ಸೆಲ್ವ ಪಾಂಡಿ ಹೊಡೆತಕ್ಕೆ ತಡೆಗೋಡೆ ನಿರ್ಮಿಸಿಕೊಂಡಿರುವಂತಹ ಸಂಪ್ರೀತ್ ಬಳ್ಳಾಲ್. ಓಹೋ, ಅಂಬರವೇರಿದ ಅನೂಪ್ ಡಿ ಕೋಸ್ಟಾ. ಅನುಷ್ ಅಲ್ಲಿಂದಲ್ಲಿಗೆ ನೆಗೆತಾ ಜಿಗಿತಾ ಬಿಗಿತಾ ಹೊಡೆತ. ಸರ್ವೀಸ್ 13-15 ಕಾದು ಕುಳಿತ ರಣಹದ್ದು ಅನೂಪ್ ಡಿ ಕೋಸ್ಟಾ. ಲೈನ್ ಕ್ರಾಸ್. Seventeen 16. Eighteen 17. 18-17. Yes, good shot. Silva Pandi. ಓಪನ್ ನೆಟ್ಟಿನ ಲಾಭ. ಸುಧೀರ್ ಶೆಟ್ಟಿ ಮುಖ್ಯಾನದ ಬಡಿತ. 19-18 ಪಂದ್ಯ. ಆಟಗಾರರ ಬದಲಾವಣೆ. ಒಳಭಾಗಕ್ಕೆ ಸೋನು. (2018) 20-18. (19-20)
Yes, good smash. Oh ho! Sit down. Yes. Check out. 22-23. Raisen Rebello. Yes, 23-24. 23-24. ಕೇವಲ ಸಮಬಲಕ್ಕೆ 1 ಅಂಕದ ಬೇಡಿಕೆ. ಎಸ್, ಇದರೊಂದಿಗೆ ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿದೆ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು. ನೇರ ಸೆಟ್ಟನ್ನು ಜಯಿಸಿಕೊಳ್ಳುವುದರ ಮುಖ್ಯಾನವಾಗಿ ಫೈನಲ್ಗೆ ಲಗ್ಗೆನಿಟ್ಟುಕೊಂಡಿರುವಂತಹ ಗೋಲ್ಡನ್ ಈಗಲ್ ಫ್ರೆಂಡ್ಸ್ ಪಣಂಬೂರು ಎದುರಾಳಿ ತಂಡವಾದ ಮುನ್ಕೂರು ಫ್ರೆಂಡ್ಸ್ ಮುಂಬೈ ತಂಡಕ್ಕೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡವರು ನಾವಿದ್ದೇವೆ. ಪಂದ್ಯದಲ್ಲಿ ಗೆಲ್ಲದಿದ್ದರೂ ಪರವಾಗಿಲ್ಲ, ಪ್ರೇಕ್ಷಕರ ಮನವನ್ನು ಗೆದ್ದಿದ್ದೀರಿ ಎನ್ನುವ ನಿಟ್ಟಿನೊಂದಿಗೆ